resin arts furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art. ಹಾಯ್, ಹೆಲೋ, ನಮಸ್ಕಾರ. ಫ್ಯಾಷನ್ ವರ್ಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿ. ಸೊ ಫ್ಯಾಷನ್ ಅಂದ ತಕ್ಷಣ ಫೇಶಿಯಲ್ ಅನ್ನೋದು ಬೇಗ ನಮಗೆ ನೆನಪಾಗುತ್ತೆ. ಹುಡುಗಿಯರು ಅವರ ಮುಖವನ್ನು ಚಂದವಾಗಿ ಇಟ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಫೇಶಿಯಲ್ ಮಾಡ್ಕೊಳ್ಳುವಂಥದ್ದು, ಕ್ಲೀನಪ್ ಮಾಡಿಸುವಂಥದ್ದು, ಇದೆಲ್ಲವನ್ನು ಹುಡುಗಿಯರು ಪದೇ ಪದೇ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ನಾನು ಫೇಶಿಯಲ್ ಮಾಡಿಸ್ಕೊತಾ ಇದ್ದೇನೆ. ಅದು ಎಲ್ಲಿ ಅಂತ ಹೇಳಿದರೆ, ನಿಮ್ಮ ಲಾಸ್ಟ್ ಎಪಿಸೋಡಲ್ಲಿ ನೋಡಿರ್ತೇವೆ ಆರಾ ಬ್ಯೂಟಿ ಸಲೂನ್ ಹೇಗಿದೆ ಅಂತ. ಸೊ ನನಗಂತೂ ಇಲ್ಲಿನ ಸರ್ವಿಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅಗೇನ್ ನಾನು ಇಲ್ಲಿ ಬಂದಿದ್ದೇನೆ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ. ಸೊ ಇಲ್ಲಿ ಫೇಶಿಯಲ್ ತುಂಬ ಸ್ಪೆಷಲ್ ಅಂತೆ. ಸೊ ಡಿಫ್ರೆಂಟಾಗಿ ಸ್ಕಿನ್ ಹೇಗೆ ಗ್ಲೋ ಆಗಬೇಕು ಅಥವಾ ಸ್ಕಿನ್ನಿಗೆ ಬೇಕಾದಂತಹ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಕೂಡ ಈ ಪಾರ್ಲರಲ್ಲಿ ಮಾಡ್ತಾರೆ. ಸೊ ಅದರಲ್ಲಿ ಯಾವುದೆಲ್ಲ ಟ್ರೀಟ್ಮೆಂಟ್ಗಳು ಬರುತ್ತೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನಿವತ್ತು ಫೇಶಿಯಲ್ ಮಾಡ್ಕೊಳ್ತಾ ಇದ್ದೇನೆ, ಬನ್ನಿ. ಮಾಡ್ಕೊಳ್ಳಿಕ್ಕೆ ನಾನು ರೆಡಿ ಇದ್ದೇನೆ. ನಾನು ರೆಡಿ ಉಲ್ಲರತೆ ರೆಡಿ ಉಲ್ಲರೆ. ಸೊ ಮಾತ ವೀಕ್ಷಕರು ಒಂಜಿ ಅರ್ಥ ಮಲ್ತ ನೋಡಿ ಅದು ತುಳುಟು ಪಾತೆರ್ ಬೇರೆ ದಯಪಂಡ ಶೀಸ್ ಫ್ರಮ್ ಬಾಂಬೆ, ಬಟ್ ಸ್ಟಿಲ್ ತುಳು ಕಲ್ತದ್ದು ತುಳುಟು ಪಾತೆರ್ ಒಂದು ಉಲ್ಲೇರು. ಸೊ ಮಾತೆಲ್ಲ ಅಡ್ಜಸ್ಟ್ ಮಲ್ತೊನ್ಲೆ. ಎಸ್ ಮ್ಯಾಮ್, ರೆಡಿ ಅತ್ತೆ? ಯಾ ರೆಡಿ, ಐ ಆಮ್ ರೆಡಿ. ಓಕೆ. ಇನ್ನು ನಮ್ಮ ಫೇಶಿಯಲ್ ಮಲ್ತೊಂದುಲ್ಲೆ ಇನ್ನ ಸ್ಕಿನ್ ಟೈಪ್ ಇಸ್ ಆಯಿಲಿ. ಸೊ ಇರೆಗೆ ಯಾನ್ ಆಯಿಲಿ ಪಿಂಪಲ್ಸ್ ಬಕ ಆ್ಯಕ್ನೆ ಬಕ ಆಯಿಲಿ ಸ್ಕಿನ್ ದ ಫೇಶಿಯಲ್ ಮಲ್ತೊಂದುಲ್ಲೆ. ಈ ಚೂರ್ ಓಪನ್ ಪೋಲ್ಸ್ನ ಪ್ರಾಬ್ಲಮ್ ಉಂಡು, ಚೂರ್ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಒಂತೆ ಪಿಂಪಲ್ಸ್ ಉಂಡು. ಅಂಚ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ನಮ್ಮ ಪಿಂಪಲ್ ಫೇಶಿಯಲ್ಗೆ ತೊಂದರೆ. ಓಕೆ, ಎಸ್. ನಾವು ಯಾನ್ ಇತ್ತೆ ಸ್ಟಾರ್ಟ್ ಮಲ್ಪೆ. एक डैंड्रफ इश्यू उंडोದು, ರೈಟ್? ಎಸ್, ಅಂಡ್ ಡ್ಯಾಂಡ್ರಫ್ ಉಂಡ ಇಂಚಿನ ಇರೆಗ್ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಅಂಚ ಪೂರ ಬರೋದುಂಡು. ಓಕೆ. ಫಸ್ಟ್ ಇರೆಗ್ ಡ್ಯಾಂಡ್ರಫ್ ಕಂಟ್ರೋಲ್ ಮಲ್ಪರೆ ಉಂಡು, ಬಕ್ಕ ಇರ್ನ ಪಿಂಪಲ್ನ ಕಂಟ್ರೋಲ್ ಅಪ್ಪುಂಡು. ತುಲೆ ಇರೆಗ್ ನೆಟ್ ಮುಟ್ಟ ವೈಟ್ ಹೆಡ್ಸ್ ಉಂಡು, ನೆಕ್ ಮುಟ್ಟ. on the main reason, if you are having white heads, black heads in back and neck area, okay, in a scalp mast dandruff undu. Okay. Cleansing is only for cleanse your skin. Okay. Dust pura geppare cleansing maltodare. In Aura Salon, we are using all facials according to skin type. ಈ ಸ್ಕಿನ್ ರಿಲೇಟೆಡ್ ದಾದ ಪೂರ ಟ್ರೀಟ್ಮೆಂಟ್ ಇತ್ತು.
ಮೂಲ ಫಸ್ಟ್ ಆ್ಯಕ್ನೆ ದ ಬಾರಿ ಎಡ್ಡೆ ರಿಸಲ್ಟ್ ಉಂಡು ಎಂಕಲ್ನ ಯಾನ್ ಮಷೀನ್ ಯೂಸ್ ಮಲ್ತೊಂದುಲ್ಲೆ ಹೈ ಫ್ರೀಕ್ವೆನ್ಸಿ ಫಾರ್ ಆ್ಯಕ್ನೆ ಬಕ್ಕ ಟ್ಯಾನ್ ರಿಮೂವಲ್ ಫೇಶಿಯಲ್ ಉಂಡು ಆ್ಯಂಟಿ ಏಜಿಂಗ್ ಫೇಶಿಯಲ್ ಉಂಡು ಆ್ಯಂಟಿ ಏಜಿಂಗ್ ಫೇಶಿಯಲ್ ಯಾನ್ ಮಷೀನ್ಸ್ ಯೂಸ್ ಮಲ್ತೊಂದುಲ್ಲೆ ಫಾರ್ ಟೈಟ್ನಿಂಗ್ ultrasonic and galvanic I'm using and clay mask la use maltondule edde result undu ಕ್ಲೆನ್ಸಿಂಗ್ ಮಲ್ತಂಡ ಇನ್ನ ಫೇಸ್ನ ಓಲ ಪ್ರಾಬ್ಲಮ್ಸ್ ಉಂಡು ಪೂರ ವಿಸಿಬಲ್ ಆಪುಂತುಲೆ ಸ್ಕ್ರಬ್ಬಿಂಗ್ ಮಲ್ತೊಂದುಲೆ ಪ್ರಾಡಕ್ಟ್ಸ್ ಡ್ರೈ ಅವರ್ಡ್ ಆ್ಯಂಡ್ 5 minutes ದಿಪ್ಪೆ ಪ್ರಾಡಕ್ಟ್ ಸ್ಟೀಮ್ ಸ್ಟಾರ್ಟ್ ಮಾಡಿ ಕಣ್ಣು ಓಪನ್ ಮಾಡ್ಕೊಳ್ಸಿ ಅಂಕಲ್ ಬ್ರಷಿಂಗ್ ಯೂನಿಟ್ ಯೂಸ್ ಮಲ್ತೊಂದುಲ್ಲೆ ಫಾರ್ ಸ್ಕ್ರಬ್ಬಿಂಗ್ ಇರೆಗ್ ಆಕ್ಟಿವ್ ಆಕ್ನೆ ಉಂಡು ಇಂಚಿನ ಬ್ರಷಿಂಗ್ ಯೂನಿಟ್ ಯೂಸ್ ಮಲ್ತೊಂದಿಜ್ಜಿ ಅವು ಸ್ಪ್ರೆಡ್ ಆಪುಂಡು ಬ್ರಷಿಂಗ್ ಯೂನಿಟ್ ಯೂಸ್ ಮಲ್ತಂಡ ಇನ್ನು ಸ್ಕಿನ್ ಆಯಿಲಿ ಉಂಡು ಇತ್ತೆ ಪ್ರಾಡಕ್ಟ್ಸ್ ಆತೆ ಜೆಲ್ ಬೇಸ್ ಪೌಡರ್ ಬೇಸ್ ಉಂಡು ಆಯಿಲಿ ಪ್ರಾಡಕ್ಟ್ಸ್ ಉಪ್ಪುಂಡತೆ ಇದನ್ನ ರಿವರ್ಸ್ ರಿಸಲ್ಟ್ ಇಕ್ಕೊಂಡು ಕರೆಕ್ಟ್ ರಿಸಲ್ಟ್ ತಿಕ್ಕೋಜಿ ಪಿಂಪಲ್ನ ಆ್ಯಕ್ನೆ ಆಯಿಲಿ ಸ್ಕಿನ್ನ ಪ್ರಾಡಕ್ಟ್ಸ್ ಶುಡ್ ಬಿ ಆಲ್ವೇಸ್ ಇನ್ ಜೆಲ್ ಬೇಸ್ ಆರ್ ಪೌಡರ್ ಬೇಸ್
पोर्स पूरा क्लीन मल्तंदुले वाइट हेड्स पूरा comfortable. Resin arts furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art. ಕಂಪ್ಲೀಟ್ ಡಸ್ಟ್ ಕ್ಲೀನ್ ಆಂಡ ಇತ್ತೆ ನಮ್ಮ ಮಸಾಜ್ ಸ್ಟಾರ್ಟ್ ಮಾಡ್ಬೋಗ. ಕಂಪ್ಲೀಟ್ ಪ್ರೆಷರ್ ಪಾಯಿಂಟ್ ಯೂಸ್ ಮಾಡ್ತಂದುಲೆ. ಪ್ರೆಷರ್ ಪಾಯಿಂಟ್ ಯೂಸ್ ಮಾಡ್ತಂಡ ಸ್ಕಿನ್ ಟೈಟ್ನಿಂಗ್ ಎಡ್ಡೆ ಉಂಡು ಬೊಕ್ಕ ರಿಸಲ್ಟ್ಲ ಎಡ್ಡೆ ತೆಕ್ಕು.
It will take 15 minutes. If they pack dry and it then get wet.
ಎಸ್, ಇವತ್ತು ನಾನು ಫೇಶಿಯಲ್ ಮಾಡಿಸ್ಕೊಂಡೆ. ನನಗಂತೂ ತುಂಬ 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 ಖುಷಿ ಆಯಿತು. ಸೊ ನನ್ನ ಫೇಸಿಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್, ನಮ್ಮ ಸ್ಕಿನ್ನನ್ನು ನಾವು ಎಷ್ಟು ಕೇರ್ ಮಾಡಬೇಕು ಅಂತ ನನಗೆ ಇವತ್ತು ಅರ್ಥ ಆಯ್ತಪ್ಪ. ಸೊ ಡೈಲಿ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಬಟ್ ಮಂತ್ಲಿ ಒನ್ಸ್ ಆದರೂ ನಾವು ಫೇಶಿಯಲ್ ಮಾಡ್ಕೊಳ್ಬೇಕು. ಅದು ಕೂಡ ಆರಾ ಬ್ಯೂಟಿ ಸಲೂನ್ಗೆ ನಾವು ಬರಬೇಕು. ಸೊ ಅಷ್ಟು ಚೆನ್ನಾಗಿದೆ ಈ ಪಾರ್ಲರ್, ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಕೂಡ. ಸೊ ಎಸ್, ಮುಂದಿನ ಎಪಿಸೋಡಲ್ಲಿ ಹೊಸ ಟಾಪಿಕ್ನ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art.